Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಹಾಯ್ ಹಲೋ ನಮಸ್ಕಾರ. ನಿಮ್ಮ ಸೂಪರ್ ಕೂಲ್ ಹೋಸ್ಟ್ ವಿಜಯ್ ನಿಖಿಲ್ ರಾಜ್ ಕಡೆಯಿಂದ ನಮ್ಮ ಟಿವಿ ನೋಡ್ತಿರುವಂತ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೊ ನೀವು ನೋಡ್ತಾ ಇದ್ದೀರಾ ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ. ಸೊ ಸೂಪರ್ ಆಗಿರುವಂತ ಒಂದು ಎಪಿಸೋಡ್ ಅನ್ನ ನೀವು ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಆಪಲ್ ಮಾರ್ಟ್ ಪ್ರೆಸೆನ್ಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಈ ಒಂದು ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿ ನಮ್ಮ ಜೊತೆ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್. ಸೊ ಮಂಗಳೂರಿನ ಹೆಸರಾಂತ ಸೂಪರ್ ಮಾರ್ಕೆಟ್ ಚೈನ್ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟಿ ಅಂಡ್ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್. ಅದೇ ರೀತಿ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್ and tried, tested and trusted ಅರುಣಾ ಮಸಾಲಾ ಸಿನ್ಸ್ 1980. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹ ಪ್ರಾಯೋಜಕರಾಗಿ ಇದ್ದಾರೆ ಸೊ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂಡ್ ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ನಮ್ಮೆಲ್ಲ ಪ್ರಾಯೋಜಕರನ್ನ ನಿಮ್ಮೆಲ್ಲರ ಪರವಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಒಂದು ಸುಂದರವಾದ ಸಂಚಿಕೆಯನ್ನ ನಿಮ್ಮ ಮುಂದೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ವೀಕ್ಷಕರೇ, ಇವತ್ತು ನಾವು ಸೆಮಿಫೈನಲ್ಸ್ ರೌಂಡ್ ಅಲ್ಲಿ ಇದ್ದೇವೆ. ಸೊ ಬಹಳ ಒಂದು ವಿಶೇಷವಾದ ಸಂಚಿಕೆ ಅಂತ ಹೇಳ್ಬೋದು. ಸೊ ಈ ಒಂದು ಸಂಚಿಕೆಯನ್ನ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಸಣ್ಣ ಮಾತು ಹೇಳ್ತಾ ಸ್ಟಾರ್ಟ್ ಮಾಡೋಣ. ನಾಳೆ ಬಲ್ಲವನ ಮೇಧಾವಿ ಅಂತ ಕರೀತಾರೆ, ಇಂದು ಬಲ್ಲವನನ್ನ ಮನುಷ್ಯ ಅಂತ ಕರೀತಾರೆ. ಸೊ ನಮಗೆ ನಾಳೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಸೊ ಇವತ್ತು ಇರುವಂತ ಸಮಯ ಮಾತ್ರ ನಮಗಿರುವಂತ ಒಂದು ಸಮಯ. ಸೊ ಇವತ್ತು ನಾವೇನೆಲ್ಲ ಮಾಡ್ತೇವೆ ಅದು ನಮ್ಮ ಭವಿಷ್ಯದಲ್ಲಿ ಅದಕ್ಕೆ ಒಂದು ರಿಸಲ್ಟ್ ಅಂತ ಬರುತ್ತೆ. ಸೊ ನಮ್ಮ ಮಾಸ್ಟರ್ ಕ್ಲಾಸ್ ಕಿಚನ್ ಅಲ್ಲಿ ಕೂಡ ಹಾಗೇನೆ ನಮ್ಮ ಕಂಟೆಸ್ಟೆಂಟ್ಸ್ನವರಿಗಿರುವಂಥ ಸಮಯ ತುಂಬಾನೇ ವ್ಯಾಲ್ಯೂಯಬಲ್ ಆಗಿರುವಂಥದ್ದು ಸಮಯ. ಸೊ ಅವರು ಈ ಒಂದು ಕೊಟ್ಟಿರುವಂಥ ಸಮಯವನ್ನ ಯಾವ ರೀತಿ ಉಪಯೋಗಿಸ್ತಾರೋ ಅದರ ಮೇಲೆ ಅವರ ರಿಸಲ್ಟ್ ಫಿಕ್ಸ್ ಆಗಿರುತ್ತೆ. ಸೊ ಅವರು ಈ ಒಂದು ಸಮಯವನ್ನ ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ರೆ ಮಾತ್ರ ಅವರು ಈ ಒಂದು ಸುತ್ತಿನಿಂದ ಮುಂದಿನ ಸುತ್ತಿಗೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಮುಂದಿನ ಸುತ್ತು ಅಂತ ಹೇಳಿದ್ರೆ ದ ವೆರಿ ಗ್ರ್ಯಾಂಡ್ ಫಿನಾಲೆ. ಸೊ ವೆರಿ ಲಾಸ್ಟ್ ಸ್ಟೆಪ್ ಫಾರ್ ದ ಫಿನಾಲೆ. ಸೊ ಸೆಮಿಫೈನಲ್ಸ್ ವೇದಿಕೆಯಲ್ಲಿ ನಾವು ಇವತ್ತಿದ್ದೇವೆ. ಸೊ 3 ಜನ ಕಂಟೆಸ್ಟೆಂಟ್ ಬಾಕಿ ಇದ್ದಾರೆ. ಸೊ ಅವರು ಏನೆಲ್ಲ ಮಾಡ್ತಾರೆ ಅಂತ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡಬೇಕಾಗತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಿದ್ರೆ ಆಸ್ ಐ ಆಲ್ವೇಸ್ ಟೆಲ್, ನಮ್ಮ ಕಾರ್ಯಕ್ರಮದ ತೀರ್ಪುಗಾರರನ್ನ ಕರೀಲೇಬೇಕು. ಸೊ ನಮ್ಮ ಕಾರ್ಯಕ್ರಮದ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಇಬ್ರು ಶೆಫ್ಸ್ ಅವರು. ಸೊ ದೇ ಆರ್ ಶೆಫ್ ದೇವ್ಬ್ರಾತ್ ಮಂಡಲ್ ಸರ್ ಅವರು. ಇವರು ಓಷನ್ ಪರ್ಲ್ ಹೋಟೆಲ್ ಅಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇನ್ನೊಬ್ರು ಶೆಫ್ ಮಿಥುನ್ ಜಿ ಕುಲಾಲ್. ಸೊ ಇವರು ಕೂಡ ಮಂಗಳೂರಿನ ಎನ್ಪೋಯೋ ಗ್ರೂಪ್ ಅಲ್ಲಿ ಫುಡ್ ಕ್ರಾಫ್ಟ್ ನಲ್ಲಿ ಶೂ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇವರಿಬ್ಬರನ್ನ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸೊ ವೆಲ್ಕಮ್ ಟು ದ ಒನ್ ಮೋರ್ ಸೆಮಿಫಿನಾಲೆ ಎಪಿಸೋಡ್. 3 ಜನ ಮಾಡಿರುವಂತ ಬೇರೆ ಬೇರೆ ಸ್ಟೇಟ್ಗಳ ರೆಸಿಪೀಸ್ ಅನ್ನ ನಾವು ನೋಡಿದ್ದೇವೆ. ಸೊ ಅವ್ರು ಯಾವ ರೀತಿಯ ರೆಸಿಪಿಯನ್ನ ಮಾಡಿದ್ದಾರೆ, ನಮ್ಮ ತೀರ್ಪುಗಾರರು ಟೇಸ್ಟ್ ಕೂಡ ಮಾಡಿದ್ದಾರೆ, ಅದಕ್ಕೆ ಕಮೆಂಟ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಮಿಕ್ಕಿರುವ 3 ಸ್ಟೇಟ್ಸ್ ಯಾವುದೆಲ್ಲ? ಇಲ್ಲಿ ಇವಾಗ ಕೊನೆಯ 3 ಜನ ಕಂಟೆಸ್ಟೆಂಟ್ ಇದ್ದಾರೆ. ಸೊ ಈ ಕಡೆ ಮನೋಜ್, ಸುಷ್ಮಾ ಶೇಟ್ ಅಂಡ್ ಪ್ರಜ್ವಲ್ ಇದ್ದಾರೆ. ಸೊ ಈ 3 ಜನ ಕಂಟೆಸ್ಟೆಂಟ್ ಅವರಿಗೆ ಸೊ ನಿಮಗೆ ಸಿಕ್ಕಿರುವಂತ ಸ್ಟೇಟ್ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಅಂಡ್ ಗುಜರಾತ್. ಸೊ ಆಂಧ್ರ, ಮಹಾರಾಷ್ಟ್ರ ಅಂಡ್ ಗುಜರಾತ್. ಸೊ ಈ ಒಂದು 3 ಸ್ಟೇಟ್ಸ್ನ ಫ್ಲೇವರ್ಸ್ ಯಾವ ರೀತಿ ಇವತ್ತಿನ ಈ ಒಂದು ಕಿಚನ್ ಅಲ್ಲಿ ಬರುತ್ತೆ ಅಂತ ಕಾದು ನೋಡ್ಬೇಕು. ಸೊ ನಿಮಗೆ ಈ ಒಂದು ರೌಂಡ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಿಗುವಂತ ಸಮಯ ಕೇವಲ 45 ಮಿನಿಟ್ಸ್ ಓನ್ಲಿ. ಸೊ ಬರೀ 45 ಮಿನಿಟ್ಸ್ ಅಲ್ಲಿ ಇವತ್ತಿನ ಫ್ಲೇವರ್ಸ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕು. ಸೊ ನಿಮ್ಮ ಸ್ಟೇಟಿನ ಫ್ಲೇವರ್ಸ್ 45 ಮಿನಿಟ್ಸ್ ಒಳಗಡೆ ಪ್ಲೇಟ್ ಅಲ್ಲಿ ಇರಬೇಕು. ಪ್ಲೇಟ್ ಅಲ್ಲಿ ಮಾತ್ರ ನಮ್ಮ ತೀರ್ಪುಗಾರರು ಟೇಸ್ಟ್ ಮಾಡ್ತಾರೆ, ಕಮೆಂಟ್ ಕೊಡ್ತಾರೆ. ಸೊ ರೆಡಿ? ಸೊ ನಿಮ್ಮ 45 ಮಿನಿಟ್ಸ್ ನ ಕಾಲಾವಕಾಶ ಈಗ ಶುರು. ಓಕೆ, ಲುಂಗಿ ಡ್ಯಾನ್ಸ್ ಅವರೇ, ಏನಿವತ್ತು ಲುಂಗಿ ಹಾಕಿ ಬಂದಿದ್ದೀರಾ? ಯಾವ್ದು ಈಸಿ ಇತ್ತು? ಲುಂಗಿ ಈಸಿ ಇತ್ತು ಹಾಕ್ಲಿಕ್ಕೆ? ಹಾಕಿ ಬಂದೆ. ಕರೆಕ್ಟಾಗಿ ಹಾಕ್ಲಿಲ್ಲ ಅನ್ಸುತ್ತೆ.
ಲುಂಗಿ ಅರ್ಜೆಂಟಲ್ಲಿ ಹಾಕಲಿಲ್ಲ, ಕರೆಕ್ಟ್ ಟೆನ್ಷನಲ್ಲಿ ಹಾಕಲಿಲ್ಲ. ಸೊ ಯಾವ ಸ್ಟೇಟನ್ನು ರೆಸೆಂಬಲ್ ಮಾಡ್ತಾ ಇದ್ದೀರಾ ಈ ವರ್ಷ? ಆಂಧ್ರ ಪ್ರದೇಶ. ಅಲ್ಲ, ಅದು ಕುಕ್ಕಿಂಗಲ್ಲಿ, ಡ್ರೆಸ್ಸಿಂಗಲ್ಲಿ. ಡ್ರೆಸ್ಸಿಂಗಲ್ಲಿ ಕೇರಳ. ಕೇರಳ, ತಮಿಳ್ನಾಡು ಯಾವುದು ಆಗುತ್ತೆ? ಪಂಚ ಎಲ್ಲೆಲ್ಲಿದೆ ಅಲ್ಲೆಲ್ಲ ಅವರು ರೆಸೆಂಬಲ್ ಮಾಡ್ತಾರಂತೆ. ಸೊ ಓಕೆ, ಸೊ ವಾಟ್ ಈಸ್ ಯೋರ್ ಪ್ಲ್ಯಾನ್ ಫಾರ್ ಆಂಧ್ರ ಫ್ಲೇವರ್? ಸೊ ಅಲ್ಲಿ ಪಾಲಕ್ ಇದೆ, ನಾವು ಅದು ಪ್ಯೂರಿ ಮಾಡಿ ಹಾಂ ಅದರದ್ದು ಗ್ರೇವಿ ಮತ್ತು ಚಿಕನ್ ಹಾಂ ಡೀಪ್ ಫ್ರೈ ಅಂದರೆ ಶಾಲೋ ಫ್ರೈ ಮಾಡಿ ಹಾಂ ಹಾಂ ಅದಕ್ಕೆ ತಡ್ಕೊಂಡು ತಡ್ಕ ಕೊಡಿ, ಏನು ಬೇಕಿದ್ರು ಕೊಡಿ. ಟೈಮ್ ಇರೋದು 45 ಮಿನಿಟ್ಸ್. ಪ್ರತಿ ಸಲ ನೀವು ಮಾಡಿರುವಂಥ ಮೇಜರ್ ಮಿಸ್ಟೇಕ್ ಟೈಮಿಂಗ್. ಸೊ ಎಲ್ಲ ಮಾಡ್ತೀರಾ, ಫೈನಲ್ ಆಗಿ ಇಲ್ಲೇ ಬಿಟ್ಟು ಹೋಗ್ತೀರಾ, ಪ್ಲೇಟಿಗೆ ಹಾಕಲ್ಲ. ಸೊ ಪ್ಲೀಸ್ ಬಿ ಕಾನ್ಸಂಟ್ರೇಟೆಡ್ ವಿತ್ ದ ಟೈಮ್. ಏನು ಮಾಡ್ತಾ ಇದ್ದೀರಾ? Try to make dokla or kandeli. ಡೋಕ್ಲಾ ಆರ್ Kandeli. ಅದೇಕೆ ಆರ್? ಅದು ಹೇಗೆ? Kandeli. ಅದು ಆರ್ ಹೇಗೆ ಆಗುತ್ತೆ? ಇದು ಕೂಡ ಮಾಡ್ಬೋದು, ಅದು ಕೂಡ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಹೇಗೆ ಅದು? ಸರ್, ಹೌ ಇಸ್ ದಟ್? ಡೋಕ್ಲಾ ಆರ್ Dokla is different, kandeli different. different? Can we make in the same process? No. Then he's telling dokla or his selection is something like that. His recipe. So dokla ಮಾಡಕ್ ಹೋಗಿ ಲಾಸ್ಟಿಗೆ ಆಗಿಲ್ಲ ಅಂದ್ರೆ ಕಾಂಡೇಲಿ. ಓಕೆ, ಸೊ ಮಿಕ್ಸ್ ಮಸಾಲ ಅವರು. ಓಕೆ, ಸೊ ಬರೀ ಒಂದೇ ಡಿಶ್ ಪ್ಲಾನ್ ಮಾಡಿದ್ದೀರಾ? ಓಕೆ, ನೋಡುವ. ಸೊ 45 ಮಿನಿಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಏನೆಲ್ಲ ಆಗುತ್ತೆ ಅಂತ. ಓಕೆ, What is the name of the dish? dish actually I thought of something else, but here ನೋ, ದ ನೇಮ್ ಆಫ್ ದ ಡಿಶ್. no, I'm just mixing up the masala. I need some time to think about this. ಸೊ ಇಟ್ಸ್ ಆಂಧ್ರ ಮನೋಶ್. So I'm just adding some spices of Andhra. That's it. Like I mean, some kind of. ಸೊ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇವಾಗ ರೆಸ್ಟೋರೆಂಟ್ ಓಪನ್ ಮಾಡ್ತೀರಾ, ಏನೋ ಒಬ್ರು ಕ್ಲೈಂಟ್ ಅವ್ರ ಕಸ್ಟಮರ್ ಬರ್ತಾರೆ, ಸೊ ಏನು ಕೊಡ್ತಾರೆ? ಅದು ಹೀಗೆ ಮಸಾಲ ಇದೆ ಅದು ಹೀಗೆ ಹೇಳಿದ್ರೆ ಆಗಲ್ಲ. ಅದಕ್ಕೊಂದು ನೀಟಾಗಿ ಹೆಸರು ಹಾಕಬೇಕು. ಸೊ ಐ ಥಿಂಕ್ ಎಂಡ್ ಆಫ್ ದ ಡೇ ಒಂದು ಹೆಸರು ಇಡ್ತೀರಾ ಅನ್ಸುತ್ತೆ. ಓಕೆ ಓಕೆ, yeah. Now in this episode, when the last episode when I asked you liked Punjabi style, even you liked Punjabi style. So in this episode there is Andhra, there is Maharashtra, and there is Gujarat. Which do you like? Maharashtra. This dish is making, it is kolhapuri. Uh-huh. My favorite dish in Maharashtra. Your favorite dish in Maharashtra? Everyone favorite. Everyone's favorite dish. Okay, so kolhapuri Please is a very the kolhapuri. okay okay. Sir, ಇರೆಗೆ ಮೂಜಿ ಸ್ಟೇಟ್ಸ್ ಉಂಡು, ಇರೆಗೆ ಓ ಫ್ಲೇವರ್ಸ್ ಮಸ್ತ್ ಇಷ್ಟ. ಇರೆಗೆ ಗುಜರಾತ್ ಲೈಕ್ ಮಲ್ಪಡು. ಓಕೆ, ಸೊ ಪ್ರಜ್ವಲ್ ಇರ್ನ ಮಿತ್ತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಉಂಟು. ಹಿ ಲೈಕ್ಸ್ ಗುಜರಾತ್, ಸೊ ಯು ಶುಡ್ ಟ್ರೈ ಟು ಇಂಪ್ರೆಸ್ ಹಿಮ್. ಸೊ ಹಾಗೇನೆ ಇಲ್ಲಿ ಸುಷ್ಮಾ ಶೇಟ್ ಅವರೇ, ಇವರಿಗೆ ನಿಮ್ಮ ರೆಸಿಪಿ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಸೊ ನೀವು ನಿಮ್ಮ ರೆಸಿಪಿಯಲ್ಲಿ ಅವರನ್ನು ಇಂಪ್ರೆಸ್ ಮಾಡಬೇಕು ಇವತ್ತು. ಸೊ ಫೈನಲ್ಸ್ಗೆ ಹೋಗಬೇಕಿದ್ರೆ ಖಡಕ್ ಆಗಿರಬೇಕು ನಿಮ್ಮ ರೆಸಿಪಿ. ಓಕೆ, ಸೊ ಮನೋಜ್, ನೀವು ಬೇಜಾರು ಮಾಡ್ಕೋಬೇಡ, ನನಗೆ ಆಂಧ್ರ ಇಷ್ಟ. ಆರ್ ಯು ಡೂಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ ಆರ್? Yeah, first time. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಓಕೆ, ಸೊ ಹೇಗೆ ಗೊತ್ತು ನಿಮಗೆ ಈ ರೆಸಿಪಿ? ಅದು ಕೇಳಿ ಬಟ್ ಕೇಳಿ ಗೊತ್ತು. ಸೊ ರೆಸಿಪಿ ಕೇಳಿ ಗೊತ್ತು ನಿಮಗೆ? ಅದು ಹೇಗೆ ಕೇಳಿ ಅಂದರೆ ಯಾರು ಹೇಳಿಕೊಟ್ರು? ಲೈಕ್ ಮಾತಾಡ್ತಿಲ್ಲ ವಿತ್ ಫ್ರೆಂಡ್ಸ್ ಇದ್ರಲ್ಲ ಹಾಗೆ ಹೇಳ್ಬೋದು ಹಾಗೆ. ಬಟ್ ಐ ನಾಟ್ ಎಕ್ಸಾಕ್ಟ್ಲಿ ಡೂಯಿಂಗ್ ಮೇ ಬಿ ರಾಂಗ್. ನಾಟ್ ಎಕ್ಸಾಕ್ಟ್ಲಿ ಡೂಯಿಂಗ್, ಆದರೆ ಏನೋ ಒಂದು ಕೇಳಿರೋ ಪ್ರಕಾರ ಮಾಡ್ತಾ ಇದ್ದೀರಾ. ಸೊ ಯು ಆರ್ ರಿಕಾಲಿಂಗ್ ವಾಟ್ ದೇ ಹ್ಯಾವ್ ಟೋಲ್ಡ್ ಯು. ಓಕೆ, ಸೊ ಚಿಕನ್ ಆ್ಯಂಡ್ ಪಾಲಕ್, ಸೊ ವೆಜ್ ಆ್ಯಂಡ್ ನಾನ್ ವೆಜ್ ಕಾಂಬಿನೇಷನ್. Yes. Palak, I think, is for gravies. ಹಾಂ, Used for gravy, no palak? ಫಾರ್ ಚಿಕನ್ ಆ್ಯಂಡ್ ಚಿಕನ್ ಏನು ಮಾಡ್ತೀರಾ? ಚಿಕನ್ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಹಾಂ ಹಾಂ ಶಾಲೋ ಫ್ರೈ ಮಾಡಿ ಮತ್ತು ಗ್ರೇವಿ ಮಾಡ್ತೀವಿ. ಅದರೊಟ್ಟಿಗೆ ಮಿಕ್ಸಪ್ ಆಮೇಲೆ ಹಾಂ 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 ಟೈಮ್ ನೋಡ್ಕೊಳ್ಳಿ. ಓಕೆ, Time is very less, huh? ಸೊ ಐ ಥಿಂಕ್ ಇಟ್ಸ್ ಒಂದು ಡೆಸರ್ಟ್. No. Which is Gujarati snacks. ಗುಜರಾತಿ ಸ್ನ್ಯಾಕ್. ಹಾಂ 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 Kandeli, dhokla, thepla. ಹಾಂ ಹಾಂ So this is Gujarati snacks. ಗುಜರಾತಿ ಸ್ನ್ಯಾಕ್. ಸೊ ಫಾರ್ ಬ್ರೇಕ್ಫಾಸ್ಟ್ ಆರ್ ಫಾರ್ ಈವ್ನಿಂಗ್? Breakfast Any also, snack. evening tea also. ಈವ್ನಿಂಗ್ ಟೀ ಆಲ್ಸೋ.
Yeah, I remember while going to somewhere, I mean, don't remember the place, but passing through that place, in the train they supply all these things. We had gone to Ahmedabad once. So on the way, somewhere I think Vadodara, somewhere there they were serving us this one, dokla. Right. Kandevi is different. Okay. Color ಇಂಚೆನೆ ಇತ್ತು. It's very risky actually. So risky recipe na No try very well, ಮಾಡಿದ್ರೆ. then okay. So if this becomes perfect, is fast. ಟೈಮ್ ಇವತ್ತು ಸ್ವಲ್ಪ ಕಡಿಮೆನೇ ಇದೆ, ಸೊ ಅದ್ರ ಮೇಲೆ ಗಮನ ಸ್ವಲ್ಪ ಜಾಸ್ತಿನೇ ಇರಲಿ. ಸೊ 45 ಮಿನಿಟ್ಸ್ ಟೈಮ್ ಮಾತ್ರ ನಿಮ್ಮ ಫ್ಲೇವರ್ಸ್ ಆಫ್ ಇಂಡಿಯಾ ಚಾಲೆಂಜನ್ನು ಕಂಪ್ಲೀಟ್ ಮಾಡೋದಕ್ಕೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಟೈಮ್ ಆಸ್ ವೆಲ್. ಎಸ್ ಮನೋಜ್, ಇಲ್ಲೇನಾಗ್ತಾ ಇದೆ? ಶಾಲೋ ಫ್ರೈ ಮಾಡ್ತೀನಿ. ಸೊ ಏನನ್ನ? ಚಿಕನ್. ಸೊ ಚಿಕನ್ ಶಾಲೋ ಫ್ರೈ ಆಗ್ತಾ ಇದೆ. ಸೊ ಆಂಧ್ರ ಅಂದರೆ ನಾನು ಕೇಳಿರೋ ಪ್ರಕಾರ ಸ್ವಲ್ಪ ಖಾರ ಜಾಸ್ತಿ. ಸೊ ಇಸ್ ಇಸ್ ಹ್ಯಾವಿಂಗ್ ಇನಫ್ ಸ್ಪೈಸಸ್? ಇಲ್ಲ ಗ್ರೇವಿ ಅಂದರೆ ತಿಕ್ ಗ್ರೇವಿ ಮಾಡ್ತೀನಲ್ಲ, ಸೊ ಅದಕ್ಕೆ ಅದರಲ್ಲಿ ಹೋಗುತ್ತೆ ಸ್ವಲ್ಪ ಟ್ಯಾಂಗಿನೆಸ್ ಕೂಡ ಸ್ವಲ್ಪ ಸ್ಪೈಸಸ್. ಸೊ ಆಸ್ ಐ ನೋ, ಐ ಮೀನ್ ಆಸ್ ಐ ಹರ್ಡ್, ಸೊ ಆಂಧ್ರ ಬಂಡ ಸ್ಪೈಸ್ ಜಾಸ್ತಿ. Spicy. ಸೊ ಸ್ಪೈಸಿ ಉಪ್ಪು ನಗಲ ರೆಸಿಪಿ. Spicy ಜಾಸ್ತಿ. ಹಾಂ, ಸೊ ಇವರ ರೆಸಿಪಿಯಲ್ಲಿ ಸ್ಪೈಸಿ ಜಾಸ್ತಿ ಇರ್ಬೋದಾ ಮನೋಜ್? ಇರುತ್ತಲ್ಲ. ಸೊ ಖಾರ ಆಗಿದ್ರೆ ಸ್ವೀಟ್ ಆಗಿ ಕಮೆಂಟ್ ಸಿಗುತ್ತೆ. ಸೊ ಇಲ್ಲಿ ಖಾರ ಇಲ್ಲ ಅಂದರೆ ಇಲ್ಲಿ ಖಾರ ಇರುತ್ತೆ. ಓಕೆ, ಸೊ ಯಾವುದು ಬೇಕು ಅಂತ ಆಲೋಚನೆ ಮಾಡಿ. ಎಸ್ ಸುಷ್ಮಾ ಶೇಟ್ ಅವರೇ, ಸೊ ನಿಮಗಂತೂ ಸೆಮಿಫೈನಲ್ಸ್ವರೆಗೂ ಡೋನಟ್ಸ್ ಮಾಡಲಿಕ್ಕೆ ಸಿಗಲೇ ಇಲ್ಲ. ಸೊ ಶಿ ಈಸ್ ವೆರಿ ಸ್ಪೆಷಲೈಸ್ಡ್ ಇನ್ ಡೋನಟ್ಸ್. ಸೊ ಅವ್ರದ್ದೇ ಆದಂಥ ಡೋನಟ್ಸ್ ಇದೆ. ಸೊ ಇಲ್ಲಿ ಅವರಿಗೆ ಯಾವ ಕಿಚನಲ್ಲಿ, ಐ ಮೀನ್ ಯಾವ ಎಪಿಸೋಡಲ್ಲೂ ಕೂಡ ಡೋನಟ್ಸ್ ಮಾಡುವ ಚಾನ್ಸ್ ಸಿಗಲೇ ಇಲ್ಲ. ನೆಕ್ಸ್ಟ್ ನನಗೆ 3 ಅವರ್ಸ್ ಟೈಮ್ ಇಡಿ. ಸೊ 3 ಅವರ್ಸ್ ಬೇಕು ಡೋನಟ್ ಮಾಡಲಿಕ್ಕೆ ನಿಮಗೆ. ಓಕೆ, ಸೊ ಡೋನಟ್ ರಿಕ್ವೈರ್ಸ್ 3 ಅವರ್ಸ್ ಫರ್ಮೆಂಟೇಷನ್. ಓಕೆ, ಸೊ ಅದು ಮಾಸ್ಟರ್ ಕ್ಲಾಸ್ ಕಿಚನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇಲ್ಲಿ ನಿಮ್ಮ ಸೆಮಿಫೈನಲ್ಸ್ ರೆಸಿಪಿ ಅದೆಲ್ಲಿವರೆಗೂ ಬಂದಿದೆ? ಸೊ ಕೋಲಾಪುರಿಯಲ್ಲಿ ಮುಟ್ಟಿದ್ಯಾ? ಸ್ವಲ್ಪ ಮಾಲ್ವಾನಿ ಸ್ಟೈಲಲ್ಲಿ ಮಾಡಿದೆ. ಅಂದರೆ ಮಾಲ್ವಾನಿ ಅಂದರೆ ಏನು? ಇವಾಗ ನನಗೆ ಗೊತ್ತಾಗ್ತಿಲ್ಲ. ಸೊ ಮಹಾರಾಷ್ಟ್ರದಲ್ಲಿ ಕೋಲಾಪುರಿ ಅಂತ ಹೇಳಿದ್ರಿ, ಮಾಲ್ವಾನಿ ಅಂತ ಹೇಳಿದ್ರಿ. ಸೊ ಇದರಲ್ಲಿ ಮಾಡಬೇಕು. ಹಾಗೆ, ಸೊ ನಮಗೆ ಮಾಲ್ವಾಲ ಅಂತ ಗೊತ್ತು, ಮಾಲ್ವಾನಿ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಕೇಳೋದು. ಮಹಾರಾಷ್ಟ್ರದ್ದು ಏನೋ ಒಂದು ಮಾಲ್ವಾನಿ ಮಸಾಲ. ಓಕೆ, ಸಪ್ರೇಟ್ ಬರ್ತದೆ. ನಿಮ್ಗೆ ಸಿಕ್ಕಿದ್ಯಾ? ಇದ್ದದ್ರಲ್ಲಿ ಟ್ರೈ ಮಾಡಿ. ಅದರಲ್ಲಿ ಮಾಲ್ವಾನಿ ಮಸಾಲ ಇತ್ತಾ? ಇಲ್ಲ, ಮತ್ತೆ ನೀವು ಹೇಗೆ ಹಾಕಿದ್ರಿ? ಅಲ್ಲ, ಅಂದ್ರೆ ಅದ ಹೆಸರು ಮಾಲ್ವಾನಿ, ಚಿಕನ್ ಮಾಲ್ವಾನಿ. ಹಾಗೆ. ಸೊ ಹೆಸರಲ್ಲಿ ಮಾತ್ರ, ಹೆಸರಲ್ಲಿ, ಮಸಾಲದಲ್ಲಿ ಇಲ್ಲ. ಮಸಾಲ ಅಂದ್ರೆ ಇದ್ದದ್ದು try ಓಕೆ ಮಾಡಿದ್ದೀನಿ. ಓಕೆ ಓಕೆ. ಸೊ ಇದ್ರ ಜೊತೆಗೆ ಏನಾದರೂ ಮಾಡ್ತೀರಾ ಅಥವಾ ಬರೀ ಕರಿ ಮಾತ್ರನಾ, ಗ್ರೇವಿ ಮಾತ್ರನಾ? ಗ್ರೇವಿ ಮಾತ್ರ. ಸೊ ಯಾಕೆ, ಏನಾದರೂ ಎಕ್ಸ್ಟ್ರಾ ಮಾಡ್ಲಿಕ್ಕೆ ಟೈಮ್ ಇಲ್ವಾ ಅಥವಾ ಏನು? ರೈಸ್ ಇದ್ರೆ ರೈಸ್ ಮಾಡಿ. ರೈಸ್ ಇದ್ರೆ ರೈಸ್ ಮಾಡ್ಬೋದಿತ್ತು. ಸೊ ಮಹಾರಾಷ್ಟ್ರದಲ್ಲಿ ಬೇರೆ ಏನಾದರೂ ರೈಸ್ ಬದಲು ಈಸಿಯಾಗಿ ಆಗುವಂಥದ್ದು? ಅವರು ಹೆಚ್ಚಾಗಿ ಯೂಸ್ ಹೌದು, ಸೊ ಮಾಡ್ಬೋದಿತ್ತು ಅಲ್ವಾ? ಚಪಾತಿ ಇಟ್ಕೊಟ್ಟು ಮಾಡ್ತೀನಿ. ಅದಕ್ಕೂ ಕೂಡ ಹಿಟ್ಟು ಕೊಡಬೇಕಿತ್ತು ಅಂತೆ. ಓಕೆ, ಸೊ ಮೋಸ್ಟ್ಲಿ ನಿಮ್ಮ ಇಂಗ್ರೀಡಿಯೆಂಟ್ಸ್ ಬಾಕ್ಸಲ್ಲಿ ಸೊ ಕೆಲವೊಂದು ಸಿಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಮೇ ಬಿ ನೀವು ಅದನ್ನು ಯಾವ ಥರ ಯೂಸ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ಪ್ರಜ್ವಲ್ ಅವರು ಸ್ಲೈಸ್ ಏನೋ ಮಾಡ್ತಾ ಇದ್ದಾರೆ. ಸೊ ಇನ್ನೂ ತಿನ್ನಾಗಬೇಕಾ? ಈಕ್ವಲ್ ಶೇಪ್ ಬರಬೇಕು. ಸೊ ಇದನ್ನೇನು ರೋಲ್ ಮಾಡ್ತೀರಾ ಏನು? ಹೌದು. ನಾನು ರೋಲ್ ಮಾಡ್ತೀರಾ ಅದೇ?
ಸೊ ನೀಟ್ ಅದು ಪೇಂಟ್ ಹಾಕಿಲ್ಲ ಕಮಲ್ ತಂದಿಲ್ಲ ಇಂಚ ಸೊ ಹಾಂ ಭಾರಿ ರಿಸ್ಕ್. ಸೊ ಈ ನಮ್ನೆ ಆ ಥಿನ್ ಲೇಯರ್ ತಿಕ್ಕೂ ಭಾರಿ ಕಷ್ಟ. ಮಲ್ಪನ ಪ್ರೋಸೆಸ್ ಸರಿ ಒಪ್ಪೋಡ ಅಂದು. ಸೊ ಪ್ರಜ್ವಲ್, ಇಂದು ಪ್ರೋಸೆಸ್ ಹ್ಯಾವ್ ಯು ಡನ್? ಈ ಒಂದು ಪ್ರೋಸೆಸ್ಸನ್ನು ಮಾಡಿದ್ದೀರಾ ಅಥವಾ ಇದು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಎಲ್ಲನೂ ಫಸ್ಟ್ ಟೈಮ್. ಸೊ ಇವತ್ತು ಸಕ್ಸಸ್ ಆದರೆ ಸೊ ಎಸ್ ಕಂಟೆಸ್ಟೆಂಟ್ಸ್ ಎಲ್ರೂ ಇಲ್ಲಿ ಸ್ವಲ್ಪ ಗಮನ ಕೊಡಿ. ಸೊ ಅರ್ಧ ಗಂಟೆ ಆಲ್ರೆಡಿ ಮುಗಿದಿದೆ. half an hour is already done. So you're only left with the last 15 minutes. ಕಾಲ್ ಗಂಟೆ ಮಾತ್ರ. ಸೊ ಮನೋಜ್, ಇಲ್ಲಿ ನೀವು ಯಾವತ್ತು ಟೈಮ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಲ್ಲ, ಸೊ ಇವತ್ತು ಕೊಡಬೇಕಾಗತ್ತೆ. 15 ಮಿನಿಟ್ಸ್ ಮಾತ್ರ ಬಾಕಿ. ಸುಷ್ಮಾ ಅವರೇ, 15 ಮಿನಿಟ್ಸ್ ಓನ್ಲಿ ಲೆಫ್ಟ್. ಇಲ್ಲಿ ಪ್ರಜ್ವಲ್, ಯು ಹ್ಯಾವ್ ವೆರಿ ಲಾಸ್ಟ್ ಪ್ರೆಷಸ್ 15 ಮಿನಿಟ್ಸ್ ಟು ಡೂ ದಿಸ್ ಟಾಸ್ಕ್. ಸೊ ಇದರಿಂದ ನೀವೇನಾದರೂ ಪಾಸ್ ಆದರೆ ಫೈನಲ್ ಇರ್ತೀರಾ, ಇಲ್ಲ ಅಂದರೆ ಇಲ್ಲಿಗೆ ನಿಮ್ಮ ಜರ್ನಿ ಎಂಡ್ ಆಗುತ್ತೆ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. Don't try. Can you do it? Change, make something else. It's gone. No, you have a 15 minutes time. We can make something. 15 ನಿಮಿಷ ಟೈಮ್ ಇದೆ. ಸೊ ಏನಾದರೂ ಮಾಡೋಕ್ಕಾಗತ್ತಾ ಅಂತ ನೋಡಿ. Curd, you have a ಸೊ gram flour, curd, hing. ಪ್ರಜ್ವಲ್ ಅವರು ಸೆಲೆಕ್ಟ್ ಮಾಡಿದಂಥ ರೆಸಿಪಿ ಏನೋ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. Make a Gujarati curry make. Curry make. ಸೊ ಟೈಮ್ ಇದೆ, 15 ಮಿನಿಟ್ಸ್ ಇದೆ. ಐ ಥಿಂಕ್ ಯು ಕ್ಯಾನ್ ಡೂ. ಸ್ಟಿಲ್ ಯು ಹ್ಯಾವ್ ಅ ಫ್ಯೂ ಪ್ರೆಷಸ್ ಮಿನಿಟ್ಸ್ ಲೆಫ್ಟ್ ಫಾರ್ ಯು. ಸೊ ಪ್ಲೀಸ್ ಟ್ರೈ ಫಾರ್ ಸಮಥಿಂಗ್ ಎಲ್ಸ್. Very easy this. So is it possible in 15 minutes, sir? Yeah. So he chose the very risky recipe, I think. So ಅವಲಂಚೂರು ಫೇಲ್ ಆಂಡ್ ಸಾಲ್ಟ್ बहुत ಸಾಲ್ಟ್ ಹೇಳ್ತಾರೆ, बहुत ಜಲ್ದಿ ಬಿಡ್ತಾರೆ. ಎಕ್ಸ್ಪರ್ಟ್ಸ್ ನಕಲ್ಲ ಬಾರಿ ಕೇರ್ಫುಲ್ ಆದ ಮಾಡ್ಬೇಕು. ಓಕೆ. Oh. Manoj is ready. What did he add? Tadka. ಬ್ಯೂಟಿಫುಲ್ ಆಗಿರುವಂಥ ಅರೋಮಾ. ವೆರಿ ನೈಸ್. ವಾಟ್ ಇಸ್ ದ್ಯಾಟ್ ವಾಟ್ ಯು ಡಿಡ್? ಈ ಥರ ಎಲ್ಲ ಮಾಡಿ ಎಣ್ಣೆ ಎಲ್ಲ ಹೊರಗಡೆ ಬಂತು. Tadka is making What did the he do? Andhra chili chicken, no? ಆಂಧ್ರ ಚಿಲ್ಲಿ ಚಿಕನ್ಗೆ ತಡ್ಕ. ಸೊ ದಿಸ್ ಇಸ್ ತಡ್ಕ. ಒಗ್ಗರಣೆ ಅಂತ ಏನು ಹೇಳ್ತೇವೆ ಅದನ್ನ Oganare, right. ತಡ್ಕ ಅಂತ ಹೇಳ್ತೇವೆ. ಮನೋಜ್ ರೆಡಿಯಾ? ಬಿಫೋರ್ ಟೈಮಲ್ಲಿ ಇವತ್ತಾಗತ್ತಾ? ಸೊ ಫುಲ್ ಕಾನ್ಫಿಡೆಂಟ್, ಹಿ ಹ್ಯಾಸ್ ಪ್ರಿಪೇರ್ಡ್. ಸೊ ಐ ಆಮ್ ನಾಟ್ ಗೋನ್ ಡೂ ಎನಿ ಮಿಸ್ಟೇಕ್ ಟುಡೇ. ಸೊ ಟೈಮಲ್ಲಂತೂ ಆಟ ಆಡಕ್ಕೆ ಹೋಗೋದೇ ಇಲ್ಲ. ಸೊ ಇವತ್ತು 10 ನಿಮಿಷ ಆದರೂ ಪರವಾಗಿಲ್ಲ, ಬೇಗ ಮುಗಿಸ್ಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಟೈಮ್ ಇದೆಯಾ ನಿಮಗೆ ಕಂಪ್ಲೀಟ್ ಮಾಡಲಿಕ್ಕೆ? ಇದೆ. ತಿಕ್ಕಾಗ್ಲಿಕ್ಕೆ ಕಾಯ್ತಾ ಇದ್ದಾರೆ. ತಿಕ್ಕಾಗ್ಲಿಕ್ಕೆ ಕಾಯ್ತಾ ಇದ್ದೀರಾ? ಸೊ ಕಾಯ್ತಾ ಟೈಮ್ ಮುಗಿದ್ರೆ ಗೊತ್ತಾಗತ್ತಲ್ಲ ನಿಮಗೆ. ಓಕೆ, Red chili. 10 ನಿಮಿಷ ಇರುವಾಗ ನೆನ್ಪು. 10 ನಿಮಿಷ ಇರುವಾಗ ನೆನ್ಪು ಮಾಡ್ಬೇಕಾ? ಸೊ ಎಲ್ಲರ ಮಿಟ್ ಹೋಗ್ಬೇಕಾ? 10 ನಿಮಿಷ ಇರೋದು. ಸೊ ನೆನ್ಪು ಮಾಡ್ಲಿಕ್ಕೆ ಏನೂ ಇಲ್ಲ. ಸೊ 10 ನಿಮಿಷ ಇದೆ. ಪ್ರಜ್ವಲ್, ರಿಮೈಂಡಿಂಗ್ ಯು 10 ಮಿನಿಟ್ಸ್ ಮೋರ್ ಓನ್ಲಿ. ಏನಿದು? ಹುಳಿ, ಟ್ಯಾಮ್ರಿಂಡ್ ಜ್ಯೂಸ್. ಇದು ಏನಕ್ಕೆ ಹಾಕಿ ಆಯ್ತು? ಇದು ಎಕ್ಸ್ಟ್ರಾ. ಓಕೆ, ನೋಡಿ ಹಾಕಿ. So this is your last lifeline. Gujaratis are eating sweet too much. So ಅವರಿಗೆ ಒಂಚೂರು ಡಿಸಪಾಯಿಂಟ್ ಆಂಡ್. ಸೊ ಹಿ ವಾಸ್ ರಿಯಲಿ ವೇಟಿಂಗ್ ಫಾರ್ ಯುವರ್ ಡಿಶ್ ಆ್ಯಕ್ಚುಲಿ. ಗುಜರಾತಿ ಯಾರಿಗೆ ಇಷ್ಟ ಅಂತ ಪಂಡೇಲಿ. ಸೊ ಅವ್ರನ್ನ ಸರ್, ವಾಟ್ ವಾಸ್ ದಟ್? ಐ ಫರ್ಗಾಟ್ ದ ನೇಮ್, ಸಾರಿ. ಪುದರ್ ಆಯ್ತಾ? ಖಾಂಡ್ವಿ ಇರೆಗೆ ಟೇಸ್ಟ್ ಮಲ್ಪರ ಆಯ್ತು. So he is using that to the, kadi. So Kandvi and Kadi mix maltade, Kidi in the maltade. Color sakatagide. Green walla, brown walla, between the color, alva? Yes, Prajwal, 8 minutes ide aita. 8 ನಿಮಿಷ ಬಾಕಿ ಇದೆ. So last 8 minutes ಬಾಕಿ. ಮನೋಜ್, ನಿಮ್ದು ಆಯ್ತಾ? ಹೋಗಿ ಬರ್ತೀರಾ ಎಲ್ಲಾದರೂ? 8 minutes ಇದೆ.
ಸೊ ಪ್ಲೇಸ್ ಕೂಡ ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು, ನಿಮ್ಮ ವರ್ಕ್ ಸ್ಟೇಷನ್ ಕೂಡ ಕ್ಲೀನಾಗಿ ಇಟ್ಕೋಬೇಕು. ಸೊ ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಮಿನಿಮಮ್ ವೇಸ್ಟೇಜ್, ಯೂಸ್ ಆಗದೆ ಇರೋ ಇಂಗ್ರೀಡಿಯೆಂಟ್ಸ್ ಇದ್ರೆ ಅದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. long time. ಸೊ ಅದನ್ನ ಕೂಡ ವೇಸ್ಟೇಜ್ ಅಲ್ಲಿ ಮಿಕ್ಸ್ ಮಾಡೋದು ಬೇಡ. कुकर अच्छा से ಸರ್, ಆಂಧ್ರ ಇಸ್ ರೆಡಿ. लास्ट एपिसोड इट ಸೊ ನೀವು, ನಿಮಗೆ ಒಂದು ಇದಿದೆ, ಚಾಲೆಂಜ್ ಇದೆ ಇವತ್ತು. ಸೊ ನೀವು ಸರ್ವ್ ಮಾಡಬೇಕಿದ್ರೆ ಒಂದು ಸ್ಟೆಪ್ಪಲ್ಲಿ ಸರ್ವ್ ಮಾಡಬೇಕು. ಸೊ ಬರೀ ಸರ್ವ್ ಮಾಡಿದ್ರೆ ಇವು ಟೇಸ್ಟ್ ಮಾಡೋದಿಲ್ಲ. ಸೊ ಹೇಗೆ ಗ್ಯಾಸನ್ನು ಹೀಗೆ ಆಫ್ ಮಾಡಿದ್ದೀರಾ ಅದೇ ರೀತಿ ಸರ್ವ್ ಮಾಡುವಾಗ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಟೆಪ್ಪನ್ನು ಹಾಕಿ ಸರ್ವ್ ಮಾಡಬೇಕು. ಓಕೆ, ರೆಡಿ? ಟ್ರೈ ಮಾಡ್ತೀನಿ. ಇಲ್ಲ, ಮಾಡಲೇಬೇಕು ಸರ್. ಶೆಫ್, ಡೀಲ್. राइट राइट So if he is serving his dish, he has to serve it with that style, with the step. Okay? with a lungi dance With lungi dance is also fine. ಇನಿ ಡ್ಯಾನ್ಸ್ ಮಾಡ್ಬೋದು. ಮಾಸ್ಟರ್ ಕ್ಲಾಸ್ ಕಿಚನ್ ಪಂಡ ಅಂಚನೆ ನೆಟ್ ಡ್ಯಾನ್ಸ್ ಎಲ್ಲ ಹಾಕೊಂಡು, ಕುಕಿಂಗ್ ಎಲ್ಲ ಹಾಕೊಂಡು, ಮಾತೆಲ್ಲ ಹಾಕೊಂಡು. ಸೊ ಸುಷ್ಮಾ ಅವರು ಬೇಕಿದ್ರೆ ಇವತ್ತು ಹಾಡು ಹೇಳ್ತಾರೆ ನಿಮಗೆ, ನೀವು ಡ್ಯಾನ್ಸ್ ಮಾಡ್ಬೋದು. ಏನು ಟೈಮ್ ಇದೆ ಅಂತ ಸುಮ್ಮನೆ ಇರೋ ಚಿಲ್ಲಿಯನ್ನೆಲ್ಲ ಕಾಯಿಸುದಾ? ಟೈಮ್ ಜಾಸ್ತಿ ಇದೆ ಅಂತ ಕಾಯಿಸ್ತಾ ಇದ್ದಾರೆ. oh ಬ್ಯೂಟಿಫುಲಿ ಡನ್. ಸೊ ಕೋಲಾಪುರಿ ರೆಸಿಪಿಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಮಂಚ ಕೂಡ ರೆಡಿ ಆಗಿದೆ. ಸೊ ಇಟ್ ಇಸ್ ಸರ್ವ್ಡ್ ವಿತ್ ನೈಸ್ ಕಾಟ್ ಹಿಯರ್. ಸೊ ಇದು ಮುಂಬೈ ತಂದಿದ್ದ, ಮಹಾರಾಷ್ಟ್ರದ? ಆನ್ಲೈನ್ ಫ್ರಮ್ ಮಹಾರಾಷ್ಟ್ರ, ಆಲ್ ದ ವೇ ಫ್ರಮ್ ಮಹಾರಾಷ್ಟ್ರ, ಓನ್ಲಿ ಟು ಸರ್ವ್. ಶಿ ಹ್ಯಾಸ್ ಬಾಟ್ ಅ ವೆರಿ ನೈಸ್ ಕ್ಯೂಟ್ ಆಗಿರುವಂಥ ಕಾಟ್. ಬೇರೆ ಏನಾದರೂ ಇದ್ರೆ ಸ್ವಲ್ಪ ಕಾಯಿಸಿ ಹಾಕಿ, ಟೈಮ್ ಇದೆಯಲ್ಲ. ಸೊ ಕಂಟೆಸ್ಟೆಂಟ್ಸ್, ವೆರಿ ಲಾಸ್ಟ್ ಇರೇಕ್ಬನ್ ಪೂಜಿ, 2 minutes ಲೆಫ್ಟ್. ಸೊ ವೆರಿ ಲಾಸ್ಟ್ 2 minutes ಲೆಫ್ಟ್ ಪ್ರಜ್ವಲ್. ಸೊ ಕೇವಲ 2 ನಿಮಿಷ ಬಾಕಿ. ಸೊ ಈ ಒಂದು 2 ನಿಮಿಷದ ಒಳಗಡೆ ನಿಮ್ಮ ಒಗ್ಗರಣೆ ಏನಿದೆ ಅದು ಹಾಕಿ ಆಗಬೇಕು. ಸೊ ವೆರಿ ಲಾಸ್ಟ್ 2 minutes ಇಲ್ಲಿ ಆಂಧ್ರ ರೆಡಿ ಆಗಿದೆ, ಮಹಾರಾಷ್ಟ್ರ ರೆಡಿ ಆಗಿದೆ. ಸೊ ಗುಜರಾತ್ ಸ್ವಲ್ಪ ಬಾಕಿ ಇದೆ. ಸೊ ಆನ್ ದಿ ವೇ ಟು ಮ್ಯಾಂಗ್ಲೋರ್ ಫ್ರಮ್ ಗುಜರಾತ್. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಕಂಟೆಸ್ಟೆಂಟ್ಸ್, 1 minute ಲೆಫ್ಟ್. ಸೊ ನಿಮ್ಮ ಪ್ಲೇಸನ್ನು ಕ್ಲೀನಾಗಿ ಇಟ್ಕೊಳ್ಳೋದಾದ್ರೆ ಕ್ಲೀನಾಗಿ ಇಟ್ಕೋಬೇಕು. ಸೊ ಅದಕ್ಕೂ ಕೂಡ ಇವತ್ತು ಮಾರ್ಕ್ಸ್ ಇದೆ. ಸೊ ವೇಸ್ಟೇಜ್ ಇರಬಾರ್ದು, ಏನೇ ಯೂಸ್ ಮಾಡದೇ ಇರೋದನ್ನ ಇದ್ರೆ ಅದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಪ್ಲೀಸ್ ಕೀಪ್ ಯೋರ್ ಟೇಬಲ್ಸ್ ಕ್ಲೀನ್. ಎಸ್, ಅಂಡ್ ದ ಕೌಂಟ್ ಡೌನ್ ಬಿಗಿನ್ಸ್. 10, 9, 8, 7, 6, ಪ್ರಜ್ವಲ್ 5, 4, 3, 2 and 1. ಸೊ ಹ್ಯಾಂಡ್ಸ್ ಅಪ್. ಎಲ್ಲರೂ ತಾಗಿದೆಯಲ್ಲ? ಓಕೆ. ಸೊ ಈ ಒಂದು ಸಂಚಿಕೆಯ ಕೊನೆಯ 3 ಜನ ಕಂಟೆಸ್ಟೆಂಟ್ಸ್ ಇದ್ರು. ಸೊ ಅವರು ಸೆಲೆಕ್ಟ್ ಮಾಡಿದಂಥ ಸ್ಟೇಟ್ಸ್, ದಟ್ ಈಸ್ ಮನೋಜ್ ಅವರು ಆಂಧ್ರ, ಇಲ್ಲಿ ಸುಷ್ಮಾ ಅವರು ಮಹಾರಾಷ್ಟ್ರ, ಅದೇ ರೀತಿ ಪ್ರಜ್ವಲ್ ಅವರು ಗುಜರಾತ್ ಅನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಅವರಿಗೆ ಕೊಟ್ಟಂತ 45 minutes ಟೈಮ್ ಈಗಾಗಲೇ ಮುಗ್ದಿದೆ. ಸೊ ಅವರ ಟೇಸ್ಟಿಂಗ್ ಟೈಮ್. ನಮ್ಮ ಇವತ್ತಿನ ಈ ಒಂದು ಎಪಿಸೋಡ್ನ ಕೊನೆಯ 3 ಜನ ಕಂಟೆಸ್ಟೆಂಟ್ಸ್ ಇದ್ರು. ಸೊ ಈ ಕಡೆ ಮನೋಜ್, ಸುಷ್ಮಾ ಹಾಗೇನೆ ಪ್ರಜ್ವಲ್ ಅವರು. ಸೊ ಅವರಿಗೆ ಕೊಟ್ಟಂತ ರಾಜ್ಯಗಳೇನಿತ್ತು, ಸೊ ಭಾರತದ 3 ರಾಜ್ಯಗಳನ್ನು ನಾವು ಕೊಟ್ಟಿದ್ವಿ. ಸೊ ಇಲ್ಲಿ ಆಂಧ್ರ ಪ್ರದೇಶ್, ಈ ಕಡೆ ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್. ಸೊ ಈ 3 ರಾಜ್ಯಗಳ ಅಥೆಂಟಿಕ್ ರೆಸಿಪಿಯನ್ನ ಮಾಡಬೇಕು ಅಂತ ಇವತ್ತಿನ ಸೆಮಿಫೈನಲ್ ಚಾಲೆಂಜ್ ಇತ್ತು. ದಟ್ ಈಸ್ ಫ್ಲೇವರ್ಸ್ ಆಫ್ ಇಂಡಿಯಾ. ಸೊ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವಾಗ ಟೇಸ್ಟಿಂಗ್ ಟೈಮ್. ಸೊ ನಮ್ಮ ಮಹಾ ತೀರ್ಪುಗಾರರು ಇಲ್ಲಿ ರೆಡಿ ಆಗಿದ್ದಾರೆ. ಸೊ ಫಸ್ಟಿಗೆ ಮನೋಜ್, ನೀವು ಬನ್ನಿ, ನಿಮ್ಮ ರೆಸಿಪಿಯನ್ನ ಪ್ರೆಸೆಂಟ್ ಮಾಡಿ. ಆದರೆ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ, ಅದನ್ನ ಮಾಡ್ತಾ ಪ್ರೆಸೆಂಟ್ ಮಾಡಬೇಕು. ಸೊ
ಮನೋಜ್ ಅವರು ಏನೋ ಒಂದು ಡಿಫ್ರೆಂಟ್ ಆಗಿ ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಎಲ್ಲರೂ ಬರೀ ನೀಟಾಗಿ ನಡ್ಕೊಂಡು ಬರ್ತಾರೆ. ಸೊ ಇವರು ಜಂಪ್ ಮಾಡ್ತಾ ಬಂದರು. ಸೊ ಓಕೆ ಮನೋಜ್, ಶೋ ಇವತ್ತಿನ ಆಂಧ್ರ ರೆಸಿಪಿ, ಸೊ ಆಂಧ್ರ ಫ್ಲೇವರನ್ನು ಯಾವ ರೀತಿ ಮಾಡಿದ್ದೀರಾ ಎಕ್ಸ್ಪ್ಲೈನ್ ಮಾಡಿ. So chef, basically I had a pureed palak and I added some What this actually is? ಹೆಸರು okay, yeah. It's palak gram chicken. Palak? Gram chicken. Palak gram chicken. ಗ್ರಮ್ ಗರಮ್ಮ ಅರ್ಧ ಕಟ್ ಮಾಡಿದ್ದೀನಿ ಗರಂ. ಓ ಗರಮ್ ಅನ್ನ ಕಟ್ ಮಾಡಿ ಪಾಲಕ್ ಗ್ರಮ್ ಚಿಕನ್. ಡಿಡ್ ಯು ಲೈಕ್ ದ ನೇಮ್ ಸರ್? Palak gram chicken. Taste it. This look like Andhra, but ಲುಕ್ ಲೈಕ್ Flavor is good, but spiciness ಕಮ್ಮಿ. is very less. spicy should be more. ಆಂಧ್ರ ಆ್ಯಂಡ್ ಸ್ಪೈಸ್ ಲವರ್ಸ್. ಆ ಲವ್ ನಿಖಲ್ನ ಡಿಸ್ಟಿಡ್ ಲವ್ ಪಡಿತು. Green chili paste required more. Yeah, actually I didn't added more, so because some chili powders also were gonna be added, and that was The green chili flavor is missing. Yeah, Taste is good. Everything is excellent, but spiciness. spices. Okay. ಇನ್ನಿತ ರೌಂಡು ಸ್ಯಾಟಿಸ್ಫ್ಯಾಕ್ಷನ್ ಮಲ್ತೇವೆ ಬಂದದ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಸೈಡ್ ಹಿಂಗೆ ಮಸ್ತ್ ಬಂಗ ಆದಿತ್ತನ. ಸೊ ಫ್ಲಿಕ್ಡ್ ಅಂಚದು ಇಂಚಲ್ಲ ಸೆಮಿಫೈನಲ್ಸ್ ಮುಟ್ಟ ಬತ್ತೆ ಎಕ್ಸ್ಪೆಕ್ಟ್ ಇತ್ತೀಜಿ ಆ್ಯಂಡಲ್ಲ ಈ ಸತಿದ್ದ ಎಲ್ಲ ಖುಷಿ ಆಗೊಂದು ದಾಯಪಂಡ ನಾನು ಏನಕ್ಕೆ ಎಡ್ಡೆ ಪರ್ಫಾರ್ಮೆನ್ಸ್ ಕೊಡ್ತೆ ಬಕ್ಕ ಜಡ್ಜಸ್ನ ಒಂಜಿ ಮಿಸ್ಟೇಕ್ ಇತ್ತಂಡು. ಸೊ ನೆಕ್ಸ್ಟ್ ಒಂಜಿ ವೇಳೆ ಎದುರ್ಕೊಂಡ ಲಾಸ್ಟ್ ಫೈನಲ್ ರೌಂಡು ಐಕ್ ಮಸ್ತ್ ಎಫರ್ಟ್ಸ್ ಪಾಡ್ವೆ. ಸೊ ಇಲ್ಲಿ ನೆಕ್ಸ್ಟ್ ಸುಷ್ಮಾ ಶೇಟ್ ಅವರಿದ್ದಾರೆ. ಸೊ ಸುಷ್ಮಾ ಶೇಟ್ ಅವರೇ, ನೀವು ಮಾಡಿದಂಥ ಕೋಲಾಪುರಿ ರೆಸಿಪಿ, ಸೊ ಮಹಾರಾಷ್ಟ್ರನ್ ರೆಸಿಪಿಯನ್ನು ಪ್ಲೀಸ್ ಪ್ರೆಸೆಂಟ್ ಮಾಡಿ. ಫ್ಲೇವರ್ಸ್ ಆಫ್ ಇಂಡಿಯಾದಲ್ಲಿ ಇವರು ಮಾಡಿರುವಂಥ ಒಂದು ರೆಸಿಪಿ ಮಹಾರಾಷ್ಟ್ರ ಸ್ಟೇಟ್ ಇಂದು. ಸೊ ಸುಷ್ಮಾ ಎಕ್ಸ್ಪ್ಲೈನ್ ಮಾಡಿ ಏನು ಮಾಡಿದ್ದೀರಾ ಅಂತ. ಫಸ್ಟ್ ಆ್ಯಕ್ಚುಲಿ ಕೋಲಾಪುರಿ ಅಂತ ಮಾಡ್ಲಿಕ್ಕೆ ಹೋಗಿದ್ದೆ, ಮತ್ತೆ ಮಾಲ್ವಾನಿ ಸ್ಟೈಲ್ ಆ ಥರ ಗ್ರೇವಿ Yes, ಟೈಪ್. Kolhapuri or Malwani? ಮಾಲ್ವಾನಿ ಕನ್ಫ್ಯೂಷನ್ ಇದ್ದಾರೆ, ಕೋಲಾಪುರಿಯಾ ಮಾಲ್ವಾರಿಯಾ ಅಂತ. ಸ್ಟಾರ್ಟ್ ಮಾಡೋದು ಕೋಲಾಪುರಿ ಅಂತ ಮಾಲ್ವಾನಿ. ಇದ್ದೆ, ಮಾಲ್ವಾನಿ ಮತ್ತೆ ಜಸ್ಟ್ ಮಾಡ್ತಾ ಮಾಡ್ತಾ ಅದು ಮಾಡ್ತಾ ಮಾಡ್ತಾ ಮಾಲ್ವಾನಿ ಆಯ್ತು. ಮಾಲ್ವಾನಿ ಆಯಿತು. Now it is Malwani. ಓಕೆ ಓಕೆ. ಎಂಡ್ ಪ್ರಾಡಕ್ಟ್ ಇಸ್ ಮಾಲ್ವಾನಿ. Tell me. कोकोनट सभी गरम करके ऑल स्पाइसेस दिस Roast करके. हाँ रोस्ट करके कोरिएंडर सीड्स सभी वो ग्राइंड किया. बाद में चिकन के से पहले ऑनियन वो सभी फ्राई करके जिंजर गार्लिक पेस्ट टोमेटो सभी डाल के चिकन बॉईल करके वो मसाला डाल दिया. Okay. हाँ Malwani also very spicy dish. Huh? यस Good, like a homemade food. Almost similar to Malwani. ಓಕೆ. ಎಲ್ಲ ಸತಿ ಮಾಡೋ ಮಾಲ್ವಾನಿ ಪೌಡರಲ್ಲಿ ಮಾಡಿದ್ದೆ. ಇವತ್ತು ನಾನು ಎಲ್ಲ ಇಷ್ಟು ಸತಿ ರೆಡಿಮೇಡ್ ಪೌಡರಲ್ಲಿ, ಇವತ್ತು ಎಲ್ಲ ಗ್ರೈಂಡ್ ಮಾಡಿ ಮಾಡಿದ್ದಾರೆ. ಸೊ ಇದಕ್ಕೆ Which is- ಎಫರ್ಟ್ಸ್ ಎಸ್ ಜಾಸ್ತಿ. ಎಫರ್ಟ್. Nice taste is roast, Yeah, taste, desiccated coconut flavor. You are roasted. ರೋಸ್ಟೆಡ್ That flavor still remain. Good, nice. ಥ್ಯಾಂಕ್ ಯು. ಸೆಮಿಫೈನಲ್ ರೌಂಡ್ ಆಗಿದೆ. ಇವತ್ತು ನಾವೇ ಚೂಸ್ ಮಾಡಲಿಕ್ಕಿತ್ತು ಒಂದೊಂದು ರೌಂಡನ್ನು. ಚಿಟ್ ಹಾಕಿದ್ರು, ಅದರಲ್ಲಿ ನನಗೆ ಮಹಾರಾಷ್ಟ್ರ ಸಿಕ್ಕಿತ್ತು.
ಸೊ ಅವರ ಇಂಗ್ರೀಡಿಯೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿದರು. ಸೊ ಅದರಲ್ಲಿ ನಾವು ಕುಕ್ ಮಾಡಬೇಕಿತ್ತು. ಆ ಇಂಗ್ರೀಡಿಯೆಂಟ್ಸ್ ಪ್ರಕಾರ ನಾನು ಚಿಕನ್ ಮಾಲ್ವಾನಿ ಮಾಡಿದ್ದೆ, ಮಹಾರಾಷ್ಟ್ರ ಸ್ಟೈಲ್. ಸೊ ಜಡ್ಜಸ್ಸಿಗೆ ಖುಷಿಯಾಗಿದೆ, ನೋಡಬೇಕಿನ್ನು ರಿಸಲ್ಟ್ ಏನಾಗ್ತದೆ ಅಂತ. ಸೊ ನೆಕ್ಸ್ಟ್ ಉಳಿದಿರುವಂಥವರು ಗುಜರಾತ್ ಅವರು. ಸೊ ಅವರಿಗೂ ಅವರ ಡ್ರೆಸ್ಸಿಂಗ್ ಇವತ್ತು ಮ್ಯಾಚ್ ಇಲ್ಲ. ಸೊ ಆದರೂ ನೋಡೋಣ ಅವರ ಫುಡ್ಡು ಯಾವ ರೀತಿ ಇದೆ ಅಂತ. ಸೊ ಪ್ರಜ್ವಲ್, ಸೊ ಪ್ಲೀಸ್ ಎಕ್ಸ್ಪ್ಲೇನ್ ಯುವರ್ ರೆಸಿಪಿ ಟು ದ ಶೆಫ್ಸ್. Actually, I wanted to khandvi. It's proper khandvi, but in the it wasn't came out well. So because of your tips, I did on this one kadi. It is not exactly kadi. chefs- We never tasted. I never tasted. I never been gone there, and I don't know. But we in YouTube and so anything, my friend circles they said it's imaginary things which we heard and we did. ಟೇಸ್ಟ್ ಮಾಡ್ಬೋದಲ್ಲ? Taste ಮಾಡಿ, Safe. but I don't know how it is come. ಸೊ in our ಇಮ್ಯಾಜಿನರಿ soul. ಥಿಂಗ್ಸ್ ಅನ್ನ ಮಾಡಿದೀರಾ? I never tasted before. How it is there, I can't imagine also how it is there because we never learned, never heard the how it is taste and all. But I know little bit sweet, little bit spicy, little bit everything, little. You More heard of the sweet. name of Gujarati curry? No, I never tasted. Gujarati curry? You heard, no? I heard of it, but Gujarati curry, no? curry. 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 ಕಡಿ. Curry is a very simple dish, no? Curry is the gravy, besan Yes. and this, Yes, curd. then curd. But we I never did before. This is So my first time. Why you first go experience. for the, making the khandivi? It's very difficult. no? Actually, in my mind, if The you first time who are made, it's very difficult. yes, so I if you we had a short time, 45 minutes. So according to the time, you should have Yeah. selected a perfect dish which you could finish Exactly, in 45 I'll minutes. explain. I'll Yeah, explain yeah, now. Which I don't know how to prepare exactly what time it make. I took planned out dokla because you know and this is because improver. I knew it before. When I got it that if it is not properly baked in the oven, we don't have cooker and all. We have planned like that one. Which I planned which is never exactly come out if it's not baked, uncooked and all. Then I shifted to I heard of this dish, how to prepare and all. Just I heard and prepare. Even that also I heard. I never tried till now. I never been there. I never been tasted. So this is I don't know how it is. ಓಕೆ, ನೋಡೋಣ. ಸೊ ಶೆಫ್ ಅವರು ಟೇಸ್ಟ್ ಮಾಡಿ ನೋಡ್ತಾರೆ. Yeah, I tasted. I tasted this one, but I don't know about exact taste. Because curry is also not like that. Yeah, it's gravy kind of. Curry is a smooth gravy, thin. It is not curry, ನಾಟ್ ಕಾಂಡ್ವಿ, ನಾಟ್ ಕಡಿ, ಎಲ್ಲಾನು ಮಿಕ್ಸ್ ಮಸಾಲ ಮಾಡಿದ್ರ. even the salt be also not there. Less salt, more sweet. Yeah. Yeah, taste it. Yeah. Yeah, but I don't exactly how it is comes also. ಅಲ್ಲ, ನೀವು ಮಾಡಿದ ಪ್ರಕಾರ ಏನ್ ಅನಿಸ್ತಾ ಇದೆ? ಏನ್ ಮಿಸ್ಟೇಕ್ ಇದೆ? ನಂಗೆ ಗೊತ್ತೇ ಇಲ್ಲಲ್ಲ ಡಿಶ್ ಏನಂತ, ನಾನು ಏನಂತ ಹೇಳಿ ನಿಮಗೆ. It's very easy and simple dish, Gujarati curry, and make some curry pakoda and put in the curry dumpling. Simple Gujarati curry pakoda. But yeah, exactly simple. As for that only ingredients is given by you. Yeah. ಸೊ ಶೆಫ್ ಆಗಿರ್ಬೇಕಿದ್ರೆ ಅಥವಾ ಕುಕಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸೊ ಇವನ್ನೆಲ್ಲ ಕಲ್ತ್ಕೊಂಡಿಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಗೊತ್ತಿಲ್ಲ ಅಂತ ಎಲ್ಲ ಕಡೆ ಹೇಳಕ್ಕಾಗಲ್ಲ. ಸೊ ಕೆಲವೊಬ್ರು ಕೇಳಿದಾಗ ಕೆಲವೊಂದು ರೆಸಿಪೀಸ್ ಎಲ್ಲ ಕಡೆದು ಗೊತ್ತಿರಬೇಕಾಗತ್ತೆ. ಸೊ ವೆನ್ ಯು ಬಿಕಮಿಂಗ್ ಅ ಶೆಫ್, ಸೊ ನಾಟ್ ನೌ, ವೆನ್ ಯು ಬಿಕಮಿಂಗ್ ಅ ಪ್ರಾಪರ್ ಶೆಫ್. Exactly. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದೆಲ್ಲ ಒಂದು ಲರ್ನಿಂಗ್ ಪ್ರಾಸೆಸ್. ಸೊ ಇವತ್ತು ಮಾಡಿರುವಂಥ ಒಂದು ಮಿಸ್ಟೇಕನ್ನು ನೆಕ್ಸ್ಟ್ ಟೈಮ್ ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಟೈಮ್ ಮೇಲೆ ಕೂಡ ಗಮನ ಕೊಟ್ಟು ಸೊ ಆ ಒಂದು ಸಣ್ಣ ಟೈಮಲ್ಲಿ ಏನು ಮಾಡೋಕ್ಕಾಗತ್ತೆ ಅದನ್ನು ಕೂಡ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಮಾಡಿ. ಸೊ ಆಲ್ ದ ಬೆಸ್ಟ್ ಪ್ರಜ್ವಲ್. ಥ್ಯಾಂಕ್ ಯು. Thank you. Hi. So I wanted to do study. What I wanted to do something and it came out not well, and I did something with the judge's help. So I think I'm not sure, but I did my best. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಸೊ ಸೆಮಿಫೈನಲ್ಸ್ ರೌಂಡ್ ನಡೀತಾ ಇತ್ತು. ಸೊ 6 ಜನ ಕಂಟೆಸ್ಟೆಂಟ್ಸ್ ಏನಿದ್ರು ಸೊ ಅವರಿಗೆ ಸಿಕ್ಕಿದಂಥ ಸ್ಟೇಟನ್ನು ರೆಸೆಂಬಲ್ ಮಾಡಿದ್ದಾರೆ ಇವತ್ತು ಅವರ ಕುಕಿಂಗ್ ಮುಖಾಂತರ. ಸೊ ಆ ಒಂದು ಸ್ಟೇಟ್ನ ಅಥೆಂಟಿಕ್ ಆಗಿರುವಂಥ ಒಂದು ರೆಸಿಪಿಯನ್ನು ಮಾಡಿದ್ದಾರೆ. ಸೊ ನಮ್ಮ ತೀರ್ಪುಗಾರರಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅವರು ಅದನ್ನು ಟೇಸ್ಟ್ ಮಾಡಿ ಕಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ 3 ಜನ ಕಂಟೆಸ್ಟೆಂಟ್ಸ್ ಏನಿದ್ರು, ಈ ಕಡೆ ಮನೋಜ್, ಸುಷ್ಮಾ ಹಾಗೆಯೇ
ಪ್ರಜ್ವಲ್ ಅವರು ತಾವು ಮಾಡಿದಂಥ ರೆಸಿಪಿಯನ್ನು ಕೂಡ ನಮ್ಮ ತೀರ್ಪುಗಾರರು ಟೇಸ್ಟ್ ಮಾಡಿದ್ದಾರೆ. ಸೊ ಕೆಲವೊಂದು ಮಿಸ್ಟೇಕ್ಸ್ ಇತ್ತು, ಕೆಲವೊಂದು ತುಂಬಾ ಚೆನ್ನಾಗಿತ್ತು. ಸೊ ಇವನ್ನೆಲ್ಲ ಹೇಳಿದ್ದಾರೆ. ಸೊ ಈಗ ಎಲಿಮಿನೇಷನ್ ನಡೀಲಿಕ್ಕಿದೆ. ಸೊ ಈ 6 ಜನರ ಮಧ್ಯ ಫೈನಲ್ಸ್ಗೆ ಯಾರು ಹೋಗ್ತಾರೆ, ಸೊ ಈ ಒಂದು ಸ್ಟೇಜಿಂದ ಯಾರು ಎಲಿಮಿನೇಟ್ ಆಗ್ತಾರೆ, ಸೊ ಯಾರಿಗೆಲ್ಲ ಸೆಮಿಫೈನಲ್ಸ್ ಮಾತ್ರ ಇರುತ್ತೆ. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ಎಂಡ್ ಆಫ್ ದ ಮಾಸ್ಟರ್ ಕ್ಲಾಸ್ ಜರ್ನಿ ಯಾರ್ದು ಅಂತ ನೋಡುವಂತ ಒಂದು ಹೊತ್ತು. ಸೊ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 ಇದರ ಸೆಮಿಫೈನಲ್ಸ್ ರೌಂಡ್ ಅಲ್ಲಿ ಇದ್ದೇವೆ ನಾವು. ಸೊ ಸೆಮಿಫೈನಲ್ಸ್ ರೌಂಡ್ ಅಲ್ಲಿ ಕೊಟ್ಟಿರುವಂತ ಚಾಲೆಂಜ್ ಫ್ಲೇವರ್ಸ್ ಆಫ್ ಇಂಡಿಯಾ. ಸೊ 6 ಇಂಡಿಯನ್ ಸ್ಟೇಟ್ಸ್ ಅನ್ನ 6 ಜನ ಕಂಟೆಸ್ಟೆಂಟ್ಸ್ಗೆ ಕೊಟ್ಟಿದ್ವಿ. ಸೊ ಅವರು ನೋಡದೆ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿದ್ರು. ಆ ಒಂದು ಸ್ಟೇಟಿನ ಅಥೆಂಟಿಕ್ ರೆಸಿಪಿಯನ್ನ ಮಾಡಲಿಕ್ಕೆ ನಾವು ಚಾಲೆಂಜ್ ಅನ್ನ ಕೊಟ್ಟಿದ್ವಿ. ಸೊ ಇವತ್ತಿನ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸೊ ಎಲಿಮಿನೇಷನ್ ರೌಂಡ್. ಟೆನ್ಷನ್. ಸೊ ವೆರಿ ಲಾಸ್ಟ್ ಸ್ಟೆಪ್ ಫಾರ್ ದ ಗ್ರ್ಯಾಂಡ್ ಫಿನಾಲೆ. ಸೊ ಇನ್ನೇನು ಫೈನಲ್ಗೆ ಹೋಗ್ಬೇಕು ಅವರು. ವೆರಿ ಲಾಸ್ಟ್ ಸ್ಟೆಪ್ 99 ವರೆಗೂ ಬಂದು 100ಗೆ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಸೊ ಆ ಒಂದು ವೆರಿ ಲಾಸ್ಟ್ ಸ್ಟೆಪ್ ಅಲ್ಲಿ ಈ ಒಂದು ಎಲಿಮಿನೇಷನ್. ಸೊ ವೆರಿ ಲಾಸ್ಟ್ ಎಲಿಮಿನೇಷನ್ ರೌಂಡ್ ಆಫ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಓನ್ಲಿ 4 ಪೀಪಲ್ ಆಸ್ ಅ ಫೈನಲಿಸ್ಟ್ ಇನ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಕಿಚನ್. ಸೊ ಇಬ್ರು ಎಲಿಮಿನೇಟ್ ಆಗಿ ನಿಮ್ಮ ಮಾಸ್ಟರ್ ಕ್ಲಾಸ್ ಜರ್ನಿ ಇಲ್ಲಿಗೆ ಎಂಡ್ ಮಾಡ್ಲಿಕ್ಕಿದ್ದೀರಾ. ಸೊ ಏನಾಗತ್ತೆ ಅಂತ ನೋಡ್ಬೇಕು ಇವಾಗ. ಸೊ ಫಸ್ಟಿಗೆ ನಾನು ಸುಷ್ಮಾ ಆ್ಯಂಡ್ ಆಶಿಕ್ ಸೆಮಿಫೈನಲ್ಸ್ ರೌಂಡಲ್ಲಿ ಇದ್ದೀರಾ. ಸೊ ವೆರಿ ಲಾಸ್ಟ್ ಎಲಿಮಿನೇಷನ್ ರೌಂಡ್. ಸೊ ಇದರಿಂದ ಪಾಸ್ ಆದರೆ ನೀವು ಗ್ರ್ಯಾಂಡ್ ಫಿನಾಲೆ. ಸೊ ತುಂಬಾ ನಿರೀಕ್ಷೆ ಇದೆ ನಿಮ್ಮ ಮೇಲೆ. ಸೊ ಫೈನಲ್ಗೆ ಹೋಗಬೇಕು ಅಂತ, ಸೊ ಈ ಒಂದು ಟೈಟಲನ್ನು ನೀವು ವಿನ್ ಆಗಬೇಕು ಅಂತ. ಸೊ ಈ ಒಂದು ಎಲಿಮಿನೇಷನ್ ರೌಂಡು ಏನು ಅನ್ನಿಸ್ತಾ ಇದೆ ಆಶಿಕ್ ಅವರೇ? ಈ ಸ್ಟೇಜಲ್ಲಿ ಬಂದು ಇಷ್ಟು ನರ್ವಸ್ ಇದು ಅಂದ್ರೆ ಒಂದು ಸ್ಟೆಪ್ ಇರೋದಲ್ಲ, ಒಂದು ಸ್ಟೆಪ್ ಇರೋದು. ಇಲ್ಲಿ ಏನಾದ್ರೂ ಎಡವಿದ್ರೆ ಹೋಯ್ತು, ವಾಪಸ್ ಮನೆಗೆ. ತಮಿಳ್ನಾಡಿಗೆ ಮುಟ್ಲಿಲ್ಲ, ಫೈನಲ್ಗೆ ನೋಡುವ ಮುಟ್ಬೇಕಾ ಅಂತ ನೋಡ್ಬೇಕು. ಓಕೆ. ಸೊ ಈ ಕಡೆ ಅದೇ ರೀತಿ ಸುಷ್ಮಾ ಅವರೇ, ಜಡ್ಜಸ್ ಒಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ. ಮುಂದೆ ಹೋದ್ರೆ ಖುಷಿ, ಫೈನಲ್ಸ್ಗೆ ಬೇಜಾರು ಹೌದು ಬೇಜಾರಾಗ್ತದೆ. ಇವರೆಲ್ಲರನ್ನ ಬಿಟ್ಟು ಹೋಗ್ಲಿಕ್ಕೆ, ಸೊ ನಮ್ಮೆಲ್ಲರನ್ನ ಬಿಟ್ಟು ಹೋಗ್ಲಿಕ್ಕೆ ಬೇಜಾರಿದ್ಯಾ? ಇದ್ದೆ, ಯಾಕಂದ್ರೆ ಒಂದು ಫ್ಯಾಮಿಲಿ ತರ ಆಗಿತ್ತು ಇಷ್ಟು ದಿನ. ಎಲ್ಲ ನಾವು ಬಂದು ಕುಕ್ ಮಾಡಿ ಒಳ್ಳೆ ಅಟ್ಮಾಸ್ಫಿಯರ್ ಒಳ್ಳೆ ಇತ್ತು. ಸೊ ಎಲ್ಲರೂ ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದೆ. ಓಕೆ. ಸೊ ಆಶಿಕ್ ಅಂಡ್ ಸುಷ್ಮಾ ಇಲ್ಲಿ ಇಬ್ರು ಇದ್ದಾರೆ. ಸೊ ನಿಮ್ಮಿಬ್ರಲ್ಲಿ ಒಬ್ರು ಎಲಿಮಿನೇಟ್ ಆಗ್ತೀರಾ, ಒಬ್ರು ಸೇಫ್ ಆಗ್ತೀರಾ. ಸೊ ಆ ಒಬ್ರು ಯಾರು, ಇನ್ನೊಬ್ರು ಯಾರು? ಆಶಿಕ್ ಅವರೇ, ನೀವು ಇವತ್ತು ಸೆಮಿಫೈನಲ್ಸ್ನಿಂದ ಎಲಿಮಿನೇಟ್ ಆಗಲಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಆಶಿಕ್, ಚೆನ್ನಾಗಿ ಮಾಡಿದ್ದೀರಾ. ಸೊ ನಿಮಗೆ ಮಾಸ್ಟರ್ ಕ್ಲಾಸ್ ಶೆಫ್ ಕೋರ್ಟ್ಸ್ ಕಾಯ್ತಾ ಇದೆ. ಸೊ ಸರ್ ಪ್ಲೀಸ್ ಯು ಕ್ಯಾನ್ ಹ್ಯಾಂಡ್ ಓವರ್ ಒನ್ ಮಾಸ್ಟರ್ ಕ್ಲಾಸ್ ಶೆಫ್ ಕೋರ್ಟ್ ಟು ಆಶಿಕ್. ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್. ಸೊ ಆಶಿಕ್ ಅವರಿಗೆ ಶೆಫ್ ಕೋರ್ಟ್ ಸಿಗ್ತಾ ಇದೆ. ಸೊ ವೆರಿ ನೈಸ್, ಇದೊಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಫೈನಲ್ಸ್, ಸೆಮಿಫೈನಲ್ಸ್ ವರೆಗೂ ಬಂದು ಇವತ್ತಿನ ಈ ಒಂದು ಬ್ಲ್ಯಾಕ್ ಕಲರ್ ಮಾಸ್ಟರ್ ಕ್ಲಾಸ್ ಶೆಫ್ ಕೋರ್ಟ್ ಆಶಿಕ್ ಅವರಿಗೆ ಹೋಗಿದೆ. ಸೊ ಈ ಕಡೆ ಸುಷ್ಮಾ ಅವರೇ, ನಿಮ್ಮ ಹೆಸರಲ್ಲಿ ಮೋಸ್ಟ್ಲಿ ಅಲ್ಲಿ ಶೆಫ್ ಕೋರ್ಟ್ ಇಲ್ಲ ಅನ್ನಿಸ್ತಾ ಇದೆ. ಸೊ ನೀವು ಆದ್ರೂ ಈ ಒಂದು ರೌಂಡ್ ಇಂದ ಪಾಸ್ ಆಗಿದ್ದೀರಾ. ಸೊ ನೀವು ಕೂಡ ನೆಕ್ಸ್ಟ್ ರೌಂಡ್ಗೆ ಬರ್ತಾ ಇದ್ದೀರಾ. ಸುಷ್ಮಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ಸರ್ ಪ್ಲೀಸ್ ಆರಿಗ್ಲ ಒಂದು ಶೆಫ್ ಕೋರ್ಟ್ ಕೊರಡು. ಸೊ ಸುಷ್ಮಾ ಅವರಿಗೆ ಕೂಡ, ಅವರು ಕೂಡ ನಮ್ಮ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ನಮ್ಮ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಅಲ್ಲಿ ಬರ್ಲಿಕ್ಕಿದ್ದಾರೆ. ಸೊ ಶಿ ಈಸ್ ಆಲ್ಸೋ ಗೆಟಿಂಗ್ ದ ಶೆಫ್ ಕೋರ್ಟ್. ಕಂಗ್ರ್ಯಾಚುಲೇಷನ್ಸ್ ಸುಷ್ಮಾ. ಸೊ ಇಬ್ಬರಿಗೂ ಕೂಡ ಇವತ್ತು ಶೆಫ್ ಕೋರ್ಟ್ ಅನ್ನು ನಾವು ಕೊಟ್ಟಿದ್ದೇವೆ. ಸೊ ಅವರಿಬ್ರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಬಾಕಿ 4 ಜನ. ಸೊ ಈ ಒಂದು 4 ಜನರಲ್ಲಿ ಇಬ್ರು ಔಟ್, ಇಬ್ರು ಇನ್. ಮನೋಜ್ ಅವರೇ, ನಿಮಗೆ ಆಂಧ್ರ ಸ್ಟೈಲ್ ರೆಸಿಪಿ ಇತ್ತು ಇವತ್ತು.
ಸೊ ಆಂಧ್ರ ಸ್ಟೈಲಲ್ಲಿ ಮಾಡಿದ್ದೀರಾ, ನಿಮ್ಮದೇ ಆಗಿರುವಂಥ ಸ್ಟೈಲನ್ನು ಇಲ್ಲಿ ತೋರಿಸಿದ್ದೀರಾ. ಜಡ್ಜಸ್ ಅವರಿಗೆ ಸರ್ವ್ ಮಾಡಬೇಕಿದ್ರೆ ಡಾನ್ಸ್ ಮಾಡಿ ಸರ್ವ್ ಮಾಡಿದ್ದೀರಾ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಪ್ರಜ್ವಲ್ ಅವರು ಕೂಡ ತುಂಬಾ ಚೆನ್ನಾಗಿ ಒಂದು ಸ್ಟಾರ್ಟಿಂಗ್ ತೆಗ್ದಿದ್ದೀರಾ. ಸೊ ಮೇ ಬಿ ಲಾಸ್ಟಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಸ್ವಲ್ಪ ಗಡ್ಬಡಾಯಿತು. ಸೊ ಮನೋಜ್, ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಆರ್ ಯು ದೇರ್ ಇನ್ ದ ಫೈನಲ್ ಆರ್ ನಾಟ್? ಹೋಪ್ ಉಂಟು, ಅಂದರೆ ಮಿಸ್ಟೇಕ್ಸ್ ಕೂಡ ಇದೆ ಅಂದ ಹಾಗಂತಲ್ಲ, ಮತ್ತು ಬೇರೆ ಓವರಾಲ್ ನೋಡ್ತಾರಲ್ಲ ಜಡ್ಜಸ್ ಅವರು. ಸೊ ಈ ಕಡೆ ಪ್ರಜ್ವಲ್, ಸೊ ನಿಮ್ಮ ಇವತ್ತಿನ ಫ್ಲೇವರ್ಸ್ ಆಫ್ ಇಂಡಿಯಾದಲ್ಲಿ ಗುಜರಾತಿ ಫ್ಲೇವರ್ಸ್ ಹೊರಗಡೆ ಬಂದಿದೆಯಾ ಇಲ್ವಾ? ಎಕ್ಸಾಕ್ಟ್ಲಿ ಇಲ್ಲ. ಇಲ್ಲ, ಯಾಕೆ, ಏನಾಯಿತು? ಸೊ ಇಟ್ಸ್ ನಾಟ್, ನಾವು ಹೇಳಿದಾಗ ಮೊದಲು ಫಸ್ಟ್ ನಿಮ್ಗೆ ಹೇಳುವಾಗ ನಾವು ಟೇಸ್ಟ್ ಮಾಡಲಿಲ್ಲ, ಇಟ್ಸ್ ನಾಟ್ ಡೀಡ್ ಅಂದರೆ ಮತ್ತೆ ಏನು ಮಾಡಲಿಲ್ಲ, ಅದು ಟೇಸ್ಟ್. ಆದರೆ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಇತ್ತು. ಸೊ ನಿಮ್ಮ ನಾಲೆಜ್ ಇಲ್ಲದ್ರೆ ನಮಗೆ ಅದೇ ಡಿಶ್ ಕೊಡಬೇಕಿತ್ತು, ಇಲ್ಲದ್ರೆ ನಾವು ಗುಜರಾತ್ ಇಲ್ಲದ್ರೆ ನಾವು ಕರ್ನಾಟಕದ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೌದು. So choose easy dish. ಸೊ ಶೆಫ್ ಚೆಕಿಂಗ್ ಔಟ್ ಟೈಮ್, ಅದೇ ಟೈಮ್ಗೋಸ್ಕರ ಶೆಫ್ ಮಿಥುನ್ ಅವರು ಹೇಳ್ತಾ ಇದ್ರು, ತುಂಬಾನೇ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಕಾಂಟ್ ವಿ ಚೂಸ್ ಮಾಡೋದಿಲ್ಲ ಅಂತ. ಸೊ ಇಟ್ಸ್ ಅ ವೆರಿ ಟ್ರಿಕಿ ಡಿಶ್. ಎಕ್ಸಾಕ್ಟ್ಲಿ. ಸೊ ಇವರು ಹೇಗೆ ಫಸ್ಟ್ ಟೈಮ್ ಮಾಡಬೇಕಿದ್ರೆ ಚೂಸ್ ಮಾಡಿದ್ರು ಅಂತ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಆಂಧ್ರ ಆ್ಯಂಡ್ ಗುಜರಾತ್ ಮಧ್ಯೆ ಟಕ್ಕರ್. ಸೊ ಇವತ್ತು ಎಲಿಮಿನೇಟ್ ಆಗ್ತಾ ಇರೋದು ಮನೋಜ್ ಅಲ್ಲ, ಪ್ರಜ್ವಲ್. ಸೊ ಮನೋಜ್ ಅವರು. ಸೊ ಮನೋಜ್, ಕಂಗ್ರ್ಯಾಚುಲೇಷನ್. ಸೊ ನೀವು ಫೈನಲ್ಸ್ಗೆ ಸೆಲೆಕ್ಟ್ ಆಗಿದ್ದೀರಾ. ಸೊ ಯು ಆರ್ ದ ಒನ್ ಆಫ್ ದ ಫೈನಲಿಸ್ಟ್. ಕಂಗ್ರ್ಯಾಚುಲೇಷನ್ಸ್ ಮನೋಜ್. ಸೊ ಪ್ಲೀಸ್ ಸರ್, ಒನ್ ಶೆಫ್ ಕೋಟ್ ಫಾರ್ ಹಿಮ್ ಆಲ್ಸೋ. ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ 2020. ಸೊ ಮನೋಜ್ ಅವರೇ, ನಿಮಗೆ ಕೂಡ ಬ್ಲ್ಯಾಕ್ ಶೆಫ್ ಕೋಟ್ ಸಿಕ್ಕಿದೆ. ಸೊ ಯು ಆರ್ ದೇರ್ ಇನ್ ದ ಫೈನಲ್ಸ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಕಡೆ ಪ್ರಜ್ವಲ್, ದಿಸ್ ಇಸ್ ಅ ಬಿಗಿನಿಂಗ್. ಸೊ ನನ್ನ ಸೋಲ್ ಇರೋದು ಬೇರೆ ಡಿಶ್ ನಾನು ಇನ್ವೈಟ್ ಮಾಡ್ತಿದ್ದೇನೆ. ಸೊ ನಾನು ಬಂದಲ್ಲಿ ನನ್ನ ಪ್ರಮೋಷನ್ಸ್ ಕೊಡಲಿಕ್ಕೆ. ಸೊ ಥಿಂಗ್ಸ್ ಐ ಆಮ್ ಇನ್ವೈಟಿಂಗ್ ಲೈಕ್, ಸೊ ಏನಾದ್ರು ಹೊಸ ಡಿಶನ್ನು ಇನ್ವೈಟ್ ಮಾಡ್ತಿದ್ದೇನೆ. ಆ್ಯಂಡ್ ಅಬೌಟ್ ದಿಸ್ ಕಾಂಪಿಟೇಷನ್, ದಿಸ್ ಇಸ್ ವಂಡರ್ಫುಲ್ ಟು ಲೈಕ್ ಎಲ್ಲರಿಗೂ ಬರಬೇಕು, ಈ ಥರ ಕಾಂಪಿಟೇಷನ್ ಮಾಡ್ತಾ ಇರಬೇಕು. ಆ್ಯಂಡ್ ದಿಸ್ ಇಸ್ ನಾಟ್ ಎಂಡ್. ನಾನು ಹೇಳಿದಾಗೆ ಲೈಫಲ್ಲಿ ದಿಸ್ ಇಸ್ ಬಿಗಿನಿಂಗ್ ಫಾರ್ ಎವ್ರಿ ಒನ್. ಸೊ ಕುಕಿಂಗ್ ಇಸ್ ಅ ಟ್ಯಾಲೆಂಟ್, ರೈಟ್? ಸೊ ಅವ್ರಿಗೂ ಕೂಡ ಒಂದು ವೇದಿಕೆಯನ್ನು ಕೊಡಬೇಕು ಅಂತ ಮಾಸ್ಟರ್ ಕ್ಲಾಸ್ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿತ್ತು. ಸೊ ಐ ಥಿಂಕ್ ದಿಸ್ ವಾಸ್ ಅ ವೆರಿ ನೈಸ್ ಅಪರ್ಚುನಿಟಿ, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಹಿಯರ್. ಆಲ್ ದ ಬೆಸ್ಟ್ ಪ್ರಜ್ವಲ್. ಸೊ ಮಾಸ್ಟರ್ ಕ್ಲಾಸ್ ಫೈನಲ್ ಶೆಫ್ ಕೋಟ್ ಬಾಕಿ ಇದೆ. ಇಬ್ರು ಕಂಟೆಸ್ಟೆಂಟ್ಸ್ ಇದ್ದೀರಾ, ಫಾತಿಮಾ, ಸಲ್ವಾ ಆ್ಯಂಡ್ ಮೋಷಿನ್. So what do you feel about her recipe, today's semi-finals challenge? It's near to Punjab and not that much butter chicken, but almost near. So ಈ ಕಡೆ ಇವರು ಬೇರೆ ಗೋವಾ ಹೋಗ್ತೀರಾ? ಹೊರಗೆ ಗೊತ್ತು. ಮೋಷನ್, ಏನು ಅನಿಸ್ತಾ ಇದೆ? ನೀವು ಒಳಗಡೆ ಇರ್ತೀರಾ, ಹೊರಗಡೆ ಹೋಗ್ತೀರಾ? Will you get that chef coat? Chef coat, I think no, but yeah, like ಇಲ್ಲಿ ತುಂಬ ಅಂದರೆ ಇಲ್ಲಿ ಕಾಂಪಿಟೇಷನ್ ವಿನ್ ಆಗೋದಲ್ಲ, ಸ್ಪೆಷಲಿ ಎಲ್ಲರೂ ಹೇಳಿದಾಗೆ ಇಲ್ಲಿ ನಮಗೆ ಒಂದು ಸಿಕ್ಕಿದ ಫ್ರೆಂಡ್ಸ್ ಇದ್ದಾರಲ್ಲ, ಸೊ ಎವ್ರಿ ಒನ್ ಆರ್ ಲೈಕ್ ತುಂಬ ಒಳ್ಳೆಯವರು, ಅಂದರೆ ವೆರಿ ಗುಡ್ ಪರ್ಸನ್ಸ್. ಸೊ ಯು ಆರ್ ಫೀಲಿಂಗ್ ಯು ವಿಲ್ ನಾಟ್ ಬಿ ಗೆಟಿಂಗ್ ದಟ್? ಯಾ, ಶೋರ್. ಓಕೆ, ಸೊ ವಿಲ್ ಸಿ ವಾಟ್ ದ ರಿಸಲ್ಟ್ ಈಸ್. ಆ್ಯಂಡ್ ಈ ಕಡೆ ಫಾತಿಮಾ, ಸಲ್ವಾ. ನನಗೆ ಸಿಕ್ಕಿದ್ದು ಡಿಶ್ ಆ್ಯಕ್ಚುಲಿ ಈಸಿ ಆ್ಯಂಡ್ ವೆರಿ ಈಸಿ. ಆ್ಯಕ್ಚುಲಿ ನಾನು ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ಮಾಡಿದ್ದೇನೆ. ಏನು ಮಿಸ್ಟೇಕ್ ಮಾಡಿದ್ರಿ? ಬೇಸಿಕ್ಲಿ ಆ್ಯಕ್ಚುಲಿ ನಾನು ಮಾಡಿದ್ದು ದಾಬಾ ಸ್ಟೈಲಿಗೆ ಹೋದದ್ದು ಮಾಡಲಿಕ್ಕೆ. ನಾನು ಹೋಗಿ ಮಾಡಿದ್ದ ದಾಬಾ ಸ್ಟೈಲ್ ಪಂಜಾಬಿ ದಾಬಾ ಸ್ಟೈಲಲ್ಲಿ ಅವರು ಆನಿಯನ್ಸ್ ಹಾಕ್ತಾರೆ ಹಾಗೆ. ಸೊ ನಾನು ಅದು ಮಾಡಲಿಕ್ಕೆ ಹೋದದ್ದು. ಬಟ್ ದೆನ್ ಆ್ಯಕ್ಚುಲಿ ಬಟರ್ ಚಿಕನ್ ಮಾಡೋದು ಹೀಗೆ ಶೆಫ್ ಹೇಳಿದ್ದಾರೆ ಆ್ಯಂಡ್ ಸ್ವಲ್ಪ ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಮಾಡುವಾಗ ಬೆಟರ್ ಮಾಡ್ಬೋದು. ಸ್ವಲ್ಪ ಮಿಸ್ಟೇಕ್ಸ್ ಉಂಟು. ಏನು ಹೋಗ್ತಿದೆ? ವಿಲ್ ಯು ಬಿ ಇನ್ ಆರ್ ಔಟ್? I don't know what chef has just. Yeah, I really badly want that and I hope I get it. I don't know if I will. So, 2 contestants, 1 masterclass chef coat. So, ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ಕಾಯ್ತಾ ಇದ್ದೀರಾ. ಸೊ ಅದನ್ನು ಜಾಸ್ತಿ ಕಾಯಿಸೋದು ಬೇಡ, ಹೇಳಿಬಿಡೋಣ. ಸೊ ಉಳಿದಿರುವಂಥ ಲಾಸ್ಟ್ ಶೆಫ್ ಕೋಟ್ ಹೋಗ್ತಾ ಇದೆ ಫಾತಿಮಾ ಸಲ್ವಾ ಅವರಿಗೆ. So she has been selected for the finals. Mithun sir, please, I want you to please hand over the masterclass chef coat to Fatima Salwa here. Congratulations, Salwa. So nimage sikkide. So you badly wanted it and you badly got it now. So 4 ಜನರಿಗೂ
4 ಶೆಫ್ ಕೋಡ್ ಸಿಕ್ಕಿದೆ ಆ್ಯಂಡ್ ಮೋಷನ್ ವಿ ಆರ್ ರಿಯಲಿ ಸಾರಿ. ದಟ್ಸ್ ನಾಟ್ ದ್ಯಾಟ್ ಯು ಹ್ಯಾವ್ ನಾಟ್ ಡನ್ ಇಟ್ ಗುಡ್, ಬಟ್ ಕಾಂಪಿಟೇಷನ್ ಅಂತ ಹೇಳಿದ್ರೆ ಮಾರ್ಕ್ಸ್ ಮೇಲೆ ಹೋಗುತ್ತೆ, ಸೊ ಟೈಮ್ ಮೇಲೆ ಹೋಗುತ್ತೆ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೊ ಆಲ್ ದ ಬೆಸ್ಟ್ ಆಲ್ ದ ಕಂಟೆಸ್ಟೆಂಟ್ಸ್. ಸೊ ನೋಡಿದ್ರಲ್ಲ 6 ಜನ ಸೆಮಿಫೈನಲಿಸ್ಟ್ ಕಂಟೆಸ್ಟೆಂಟ್ಸು, ಅದರಲ್ಲಿ 2 ಎಲಿಮಿನೇಟ್ ಆದರು, 4 ಜನ ಫೈನಲ್ಸ್ಗೆ ಹೋಗಿದ್ದಾರೆ. ಸೊ ವಿ ಹ್ಯಾವ್ 4 ಗ್ರ್ಯಾಂಡ್ ಫಿನಾಲೆ ಕಂಟೆಸ್ಟೆಂಟ್ಸ್. ಸೊ ಮುಂದಿನ ಸಂಚಿಕೆಯಲ್ಲಿ ಅವರನ್ನು, ದಟ್ ಈಸ್ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಯಲ್ಲಿ ಅವರನ್ನು ನಾವು ಭೇಟಿಯಾಗಲಿಕ್ಕಿದ್ದೇವೆ. ಸೊ ಅಲ್ಲಿವರೆಗೂ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ಸ್ಪಾನ್ಸರ್ಸ್ ಆಗಿ ನಮ್ಮ ಜೊತೆ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಅದೇ ರೀತಿ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲಾ ಸಿನ್ಸ್ 1980. ಈ ಒಂದು ಕಾರ್ಯಕ್ರಮಕ್ಕೆ ಕೋ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ಇದ್ದಾರೆ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂಡ್ ಮೀಡಿಯಾ ಪಾರ್ಟ್ನರ್ ಆಗಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಮ್ಮೆಲ್ಲ ಪ್ರಾಯೋಜಕರನ್ನ ನಿಮ್ಮೆಲ್ಲರ ಪರವಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಸಂಚಿಕೆಯಿಂದ ಎಂಡ್ ಮಾಡ್ತಾ ಇದ್ದೀವಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು. Come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020.